ಹೇರೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿದ ತ್ಯಾಜ್ಯ ಸಂಸ್ಕರಣಾ ಘಟಕ ರಚನೆ ಕುರಿತು ಗ್ರಾಮಸ್ಥರಿಂದ ಪ್ರತಿಭಟನೆ ಹಾಗೂ ಸಮಾಲೋಚನಾ ಸಭೆ ಹೇರೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಈ ಸಂದರ್ಭ ಬ್ರಹ್ಮಾವರದ ಜ್ಞಾನ ವಸಂತ ಶೆಟ್ಟಿ ಮಾತನಾಡಿ, ಮತದಾರರು ಇದ್ದರೆ ಮಾತ್ರ ಜನನಾಯಕರಾಗಲು ಸಾಧ್ಯ. ಮತದಾರರ ವಿರುದ್ಧ ಇರುವ ಯಾವುದೇ ಜನಪ್ರತಿನಿಧಿಗಳು ಅವರು ಜನ ವಿರೋಧಿಗಳೇ. ರಾಜಕೀಯ ಪಕ್ಷ, ಜಾತಿ, ಧರ್ಮ, ಪಂಗಡ ನಂತರ ಮೊದಲು ಜನವಸತಿ ಜನರಿದ್ದರೆ ಮಾತ್ರ ಅದೆಲ್ಲ. ಬೇರೆ ಅನೇಕ ಗ್ರಾಮದ ತ್ಯಾಜ್ಯವನ್ನು ಹೇರೂರು ಗ್ರಾಮಕ್ಕೆ ತಂದು ಸುರಿಯುವ ಹುನ್ನಾರಕ್ಕೆ ಇಲ್ಲಿಂದ ಚುನಾಯಿತರಾದ 12 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರ ಅರಿವಿಗೆ ಬಾರದೆ ಬೇರೆ ಗ್ರಾಮದ ಸದಸ್ಯರ ಮೂಲಕ ಶಾಸಕರಿಗೆ ತಿಳಿದು ಮಾಡುತ್ತಿರುವ ತ್ಯಾಜ್ಯ ಘಟಕವನ್ನು ಈ ಭಾಗದ ಎಲ್ಲಾ ಜನರು ವಿರೋಧಿಸಲೇಬೇಕು ಎಂದರು. ಅಡ್ಡ ವ್ಯಾಪಾರ ಏನಿಲ್ಲ, ಮೇಲಿಂದ ಬರುವುದಿಲ್ಲ, ನಾಳೆ ರಸ್ತೆ ಮೇಲೆ ಸಿಗ್ತಾರೆ, ಮಂತ್ರಿಗಳು ಶಾಸಕರು ಎಲ್ಲ ಸಿಗ್ತಾರೆ. ಆದ್ರೆ ನಮ್ಗೆ ಯಾಕಿಲ್ಲ ಇದಕ್ಕೆ? ಹೋದ್ರೆ ಹೋಗುತ್ತಯ್ಯ, ಒಂದ್ ದಿವಸ ಯಾವ್ದೋ ಸಾಯೋದು. ಮನುಷ್ಯ ಈ ಜಗತ್ತಿನಲ್ಲಿ ಮಾಡುವ ದೊಡ್ಡ ತಪ್ಪು ಏನಂದ್ರೆ, ಯಕ್ಷ ಧರ್ಮರಾಜನಿಗೆ ಕೇಳ್ತಾನೆ, ಅತ್ಯಂತ ದೊಡ್ಡ ಮೂರ್ಖ ಯಾರು ಪ್ರಾಣಿಗಳಲ್ಲಿ ಅಂತ. ಸಾಂಕೇತಿಕವಾಗಿ ಇವತ್ತು ಸಮಾಲೋಚನೆ ಮಾಡಿ ಯಾವುದೇ ಕಾರಣಕ್ಕೆ ಇಲ್ಲಿ ತ್ಯಾಜ್ಯ ಘಟಕವನ್ನು ಸ್ಥಾಪಿಸೋದಕ್ಕೆ ಬಿಡುವುದಿಲ್ಲ ಅನ್ನುವ ಹೋರಾಟಕ್ಕೆ ಕಟಿಬದ್ಧರಾಗಿದ್ದಾರೆ. ಯಾರನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲದೇ ಇರುವುದರಿಂದ ಕೋರ್ಟಿಗೂ ಕೂಡ ಈ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಗ್ರಾಮಸ್ಥರು ಹೋಗುವುದರ ಜೊತೆಗೆ ಸ್ಥಳೀಯ ಶಾಸಕರನ್ನ ಕರೆಸಿ ಅವರಿಗೆ ಸಾಮೂಹಿಕವಾಗಿ ಜನ ಒಟ್ಟು ಸೇರಿ ಮನವಿಯನ್ನು ಕೊಟ್ಟು ಅಲ್ಲಿ ಅವರಿಗೆ ಆ 11 ಎಕರೆಯನ್ನು ತ್ಯಾಜ್ಯ ಘಟಕಕ್ಕೆ ಕೊಡುವುದು ಅಂತೇಳಿ ಆದರೆ ಹೇರೂರಿನ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಆ 11 ಎಕರೆಯನ್ನು ಹೇರೂರಿನ ಗ್ರಾಮಸ್ಥರೇ ವಾಪಸ್ ಪಡೆಯುವಂತ ಪರಿಸ್ಥಿತಿ. ಯಾಕೆಂದ್ರೆ ಅದನ್ನ ಹೇರೂರಿನ